ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಸಾಧಾರಣ ಕಾಲದ 12ನೆಯ ಭಾನುವಾರದ ಸುವಾರ್ತೆಯ ಧ್ಯಾನಕ್ಕೆ ಸ್ವಾಗತ, ಸುಸ್ವಾಗತ. ನಾವೆಲ್ಲರೂ ಪ್ರಾರ್ಥಿಸೋಣ. ಇಂದು ಜೂನ್ ತಾರೀಕು 25. ಸ್ತುತಿಗಳ ಮಧ್ಯೆ ವಾಸಿಸುವ ಸರ್ವೇಶ್ವರನೇ, ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಅಬ್ರಹಾಂ, ಈಸಾಕ್, ಯಾಕೋಬರ ದೇವರೇ, ನಿಮಗೆ ಸ್ತೋತ್ರ. ನಿಮ್ಮ ಆಶೀರ್ವಾದ, ನಿಮ್ಮ ಕೃಪೆ, ನಿಮ್ಮ ಕರುಣೆ ನಮಗೆ ಬೇಕಾಗಿದೆ ತಂದೆಯೇ. ಈ ಸ್ವಾರ್ಥೆಯನ್ನು ಆಲಿಸುವಾಗ ಪ್ರಭು ಯೇಸುವೆ, ನಿಮ್ಮ ಪವಿತ್ರ ಆತ್ಮರನ್ನು ನಮ್ಮ ಮೇಲೆ ಕಳುಹಿಸಿರಿ ಮತ್ತು ನಾವು ಆಲಿಸುವ ವಾಕ್ಯಗಳು ಗ್ರಹಿಸಲು, ಅರ್ಥೈಸಲು ಮತ್ತು ಇದರ ಮೂಲಕ ನಾವು ಸೌಖ್ಯವನ್ನು ಪಡೆಯಲು ಕಾರಣವಾಗಲಿ. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೆನ್. ಮೊದಲನೆಯ ವಾಚನ ಯೆರೆಮೀಯ ಪ್ರವಾದಿಯ ಗ್ರಂಥದಿಂದ, ಅಧ್ಯಾಯ 20, ವಾಕ್ಯಗಳು 10ರಿಂದ 13. ಸುತ್ತಮುತ್ತಲೂ ದಿಗಿಲೆಂದರೆ ದಿಗಿಲು, ಬನ್ನಿ ಇವನ ಮೇಲೆ ಚಾಡಿ ಹೇಳಿ ನಾವು ಹೇಳುವೆವು ಎಂದು ಗುಸುಗುಟ್ಟುತ್ತಿರುವರು ಬಹುಜನರು. ಇವನು ಎಡವಿ ಬೀಳಲಿ ನಾವು ಹೊಂಚಿ ನೋಡುವೆವು ಎನ್ನುತ್ತಿರುವವರು ನನ್ನ ಆಪ್ತ ಮಿತ್ರರೆಲ್ಲರೂ. ಇವನು ಸಿಕ್ಕಿ ಬೀಳಲಿ ಆಗ ಗೆದ್ದು ಮುಯಿ ತೀರಿಸಿಕೊಳ್ಳುವೆವು ಎಂದುಕೊಳ್ಳುತ್ತಿರುವವರು ತಮ್ಮ ತಮ್ಮೊಳಗೆ. ಆದರೆ ನನ್ನ ಸಂಗಡ ಇರುವರು ಸರ್ವೇಶ್ವರ ಭಯಂಕರ ಶೂರನಂತೆ. ನನ್ನ ಹಿಂಸಕರು ಮುಗ್ಗರಿಸಿ ಬೀಳುವರು ಜಯ ಸಾಧಿಸದೆ. ನಾಚಿಕೆಗೆ ಈಡಾಗುವರು ತಮ್ಮ ಯೋಜನೆ ಕೈಗೂಡದೆ. ಶಾಶ್ವತ ಅವಮಾನಕ್ಕೆ ಗುರಿಯಾಗುವರು ಎಂದಿಗೂ ಮರೆಯಲಾಗದಂತೆ. ಸರ್ವಶಕ್ತರಾದ ಸರ್ವೇಶ್ವರ, ನೀವು ಸತ್ಪುರುಷರನ್ನು ಪರಿಶೋಧಿಸುವವರು, ಅಂತರಿಂದ್ರಿಯಗಳನ್ನು ಅಂತರಾಳವನ್ನು ವೀಕ್ಷಿಸುವವರು. ನನ್ನ ವ್ಯಾಜ್ಯವನ್ನು ನಿಮಗೆ ಅರಿಕೆ ಮಾಡಿರುವೆನು. ನನ್ನ ಹಿಂಸಕರಿಗೆ ನೀವು ವಿಧಿಸುವ ಪ್ರತಿದಂಡನೆಯನ್ನು ನಾನು ನೋಡುವಂತೆ ಮಾಡಿ. ಸರ್ವೇಶ್ವರನನ್ನು ಸ್ತುತಿಸಿರಿ, ಸರ್ವೇಶ್ವರನನ್ನು ಸಂಕೀರ್ತಿಸಿರಿ. ಅವರು ಬಡವರ ಪ್ರಾಣವನ್ನು ಬಿಡಿಸಿದ್ದಾರೆ ಕೆಡುಕರ ಕೈಯಿಂದ. ಕೀರ್ತನೆ 69. ಪ್ರೀತಿಮಯ ದೇವ, ಸದುತ್ತರ ನೀಡೆನಗೆ. ನಿನಗಾಗಿಯೇ ನಾ ನಿಂದೆಗೊಳಗಾದೆನಯ್ಯ. ನಾಚಿಕೆಯಿಂದಲೇ ಮುಖ ಮುಚ್ಚಿಕೊಂಡೇನಯ್ಯ. ನನ್ನವರಿಗೆ ನಾನು ಅನ್ಯನಾದೆನಯ್ಯ. ಒಡ ಹುಟ್ಟಿದವರಿಗೆ ಹೊರಗಿನವನಾದೆನಯ್ಯ. ಅಗ್ನಿಯಂತೆನ್ನ ದಹಿಸುತ್ತಿದೆ ನಿನ್ನ ಆಲಯದ ಅಭಿಮಾನ. ಎನ್ನ ಮೇಲೆರಗಿದೆ ನಿನ್ನ ಕಡು ದ್ರೋಹಿಗಳ ದೂಷಣ. ಪ್ರೀತಿಮಯ ದೇವ, ಸದುತ್ತರ ನೀಡೆನಗೆ. ಪ್ರಸನ್ನ ಕಾಲದಲ್ಲಿ ಪ್ರಭು ನಾ ಮೊರೆ ಇಡುತ್ತಿರುವೆ ನಿನಗೆ. ಪ್ರೀತಿಮಯ ದೇವ, ಜೀವೋದ್ಧಾರಕ, ಸದುತ್ತರ ನೀಡೆನಗೆ. ಆಲಿಸೆನ್ನ ಪ್ರಭು ನಿನ್ನ ಪ್ರೀತಿ ಸುಮಧುರ. ಕಟಾಕ್ಷಿಸೆನ್ನನು ದೇವ ಕರುಣಾಸಾಗರ. ಪ್ರೀತಿಮಯ ದೇವ, ಸದುತ್ತರ ನೀಡೆನಗೆ. ಇದನ್ನರಿತು ದೀನದಲಿತರು ಆನಂದಗೊಳ್ಳಲಿ. ದೇವನನ್ನು ಅರಸುವವರು ಪುನಶ್ಚೇತನಗೊಳ್ಳಲಿ. ಬಡಬಗ್ಗರ ಮೊರೆಗೆ ಪ್ರಭು ಕಿವಿಗೊಡದಿರನು. ಭೂಮ್ಯಾಕಾಶಗಳು ಆತನನ್ನು ಕೊಂಡಾಡಲಿ. ಸಾಗರಗಳು ಜಲಚರಗಳು ಆತನನ್ನು ಭಜಿಸಲಿ. ಪ್ರೀತಿಮಯ ದೇವ, ಸದುತ್ತರ ನೀಡೆನಗೆ. ರೋಮನರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ, ವಾಕ್ಯ 12ರಿಂದ 15. ಸಹೋದರರೇ, ಒಬ್ಬ ಮನುಷ್ಯನಿಂದಲೇ ಪಾಪದಿಂದ ಮರಣ ಈ ಲೋಕವನ್ನು ಪ್ರವೇಶಿಸಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಎಲ್ಲರಿಗೂ ಪ್ರಾಪ್ತಿಯಾಯಿತು. ಧರ್ಮಶಾಸ್ತ್ರವನ್ನು ಕೊಡುವುದಕ್ಕೆ ಮೊದಲೇ ಪಾಪವು ಲೋಕದಲ್ಲಿತ್ತು. ಆದರೆ ಧರ್ಮಶಾಸ್ತ್ರ ಇಲ್ಲದೆ ಇದ್ದುದರಿಂದ ಪಾಪವನ್ನು ಗಣನೆಗೆ ತಂದುಕೊಳ್ಳಲಾಗಲಿಲ್ಲ. ಆದರೂ ಆದಾಮನ ಕಾಲದಿಂದ ಮೋಶೆಯ ಕಾಲದವರೆಗೂ ಮರಣವು ದಬ್ಬಾಳಿಕೆ ನಡೆಸುತ್ತಿತ್ತು. ದೇವರ ಆಜ್ಞಾವಿಧಿಗಳನ್ನು ಮೀರಿ ಆದಾಮನು ಮಾಡಿದ ಪಾಪಕ್ಕೆ ಸಮನಾದ ಪಾಪವನ್ನು ಮಾಡದೇ ಇದ್ದವರ ಮೇಲೆಯೂ ಮರಣದ ಆಳ್ವಿಕೆ ನಡೆಯುತ್ತಿತ್ತು. ಆದಾಮನು ಮುಂಬರಲಿದ್ದ ಮಹಾತ್ಮನ ಮುನ್ಸೂಚನೆಯಾಗಿದ್ದಾನೆ. ಆದರೆ ಆದಾಮನ ಪಾಪಕ್ಕೂ ದೇವರ ಅನುಗ್ರಹಕ್ಕೂ ವ್ಯತ್ಯಾಸವಿದೆ.
ಒಬ್ಬ ಮನುಷ್ಯನ ಅಪರಾಧದಿಂದ ಎಲ್ಲರೂ ಮರಣಕ್ಕೊಳಗಾದರು ಎಂಬುದೇನೋ ನಿಜ. ಆದರೆ ದೇವರ ಅನುಗ್ರಹವು ಅದಕ್ಕಿಂತಲೂ ಅಧಿಕವಾದುದು. ಅಂತೆಯೇ ಯೇಸು ಕ್ರಿಸ್ತ ಎಂಬ ಒಬ್ಬ ಮಹಾತ್ಮನ ಅನುಗ್ರಹದಿಂದ ಲಭಿಸುವ ಉಚಿತಾರ್ಥ ವರಗಳು ಇನ್ನೂ ಅಧಿಕಾಧಿಕವಾದುವು ಎಂಬುದು ನಿಜ. ಅಲೆಲುಯ್ಯ, ಅಲೆಲುಯ್ಯ. ನಾನಾದರೂ ಪಿತನಿಂದ ಕೇಳಿಸಿಕೊಂಡದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ಈ ಕಾರಣ ನಿಮ್ಮನ್ನು ಗೆಳೆಯರೆಂದು ಕರೆದಿದ್ದೇನೆ. ಅಲ್ಲೆಲುಯ್ಯ. ಶುಭ ಸಂದೇಶ ಮತ್ತಾಯ 10 ವಾಕ್ಯಗಳು 26-33. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು: ಜನರಿಗೆ ಭಯಪಡಬೇಡಿ. ಮುಚ್ಚುಮರೆ ಆಗಿರುವುದೆಲ್ಲ ಬಟ್ಟ ಬಯಲಾಗುವುದು, ಗುಟ್ಟಾಗಿ ಇರುವುದೆಲ್ಲ ರಟ್ಟಾಗುವುದು. ನಾನು ಕತ್ತಲಲ್ಲಿ ಹೇಳುವುದನ್ನು ನೀವು ಬೆಳಕಿನಲ್ಲಿ ಪ್ರಚುರಪಡಿಸಿರಿ. ಕಿವಿ ಮಾತಾಗಿ ಕೇಳಿದ್ದನ್ನು ಮನೆ ಮಾಳಿಗೆಯ ಮೇಲೆ ನಿಂತು ಸಾರಿರಿ. ದೇಹವನ್ನು ಕೊಂದು ಹಾಕುವವರಿಗೆ ಭಯಪಡಬೇಡಿ, ಏಕೆಂದರೆ ಅವರಿಂದ ಆತ್ಮವನ್ನು ಕೊಲ್ಲಲು ಆಗದು. ಆದರೆ ದೇಹಾತ್ಮಗಳೆರಡನ್ನೂ ನರಕದಲ್ಲಿ ನಾಶ ಮಾಡಬಲ್ಲ ದೇವರಿಗೆ ಭಯಪಡಿ. ಒಂದು ಕಾಸಿಗೆ 2 ಗುಬ್ಬಚ್ಚಿಗಳನ್ನು ಮಾರುವುದಿಲ್ಲವೇ? ಆದರೂ ಅವುಗಳಲ್ಲಿ ಒಂದಾದರೂ ನಿಮ್ಮ ತಂದೆಯ ಅನುಮತಿ ಇಲ್ಲದೆ ನೆಲಕ್ಕೆ ಬೀಳುವುದಿಲ್ಲ. ಅಲ್ಲದೆ ನಿಮ್ಮ ತಲೆಗೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ. ಆದುದರಿಂದ ಭಯಪಡಬೇಡಿ. ಅನೇಕ ಗುಬ್ಬಚ್ಚಿಗಳಿಗಿಂತ ನೀವು ಎಷ್ಟೋ ಮೌಲ್ಯವುಳ್ಳವರು. ಜನರ ಮುಂದೆ ತಾನು ನನ್ನವನೆಂದು ಬಹಿರಂಗವಾಗಿ ಒಪ್ಪಿಕೊಳ್ಳುವ ಪ್ರತಿಯೊಬ್ಬನನ್ನು ನಾನು ಸಹ ಸ್ವರ್ಗದಲ್ಲಿರುವ ನನ್ನ ಪಿತನ ಮುಂದೆ ನನ್ನವನೆಂದು ಒಪ್ಪಿಕೊಳ್ಳುತ್ತೇನೆ. ಆದರೆ ಯಾವನಾದರೂ ತಾನು ನನ್ನವನಲ್ಲ ಎಂದು ಜನರ ಮುಂದೆ ಬಹಿರಂಗವಾಗಿ ನಿರಾಕರಿಸಿದರೆ ಅಂಥವನನ್ನು ನಾನು ಸಹ ಸ್ವರ್ಗದಲ್ಲಿರುವ ನನ್ನ ಪಿತನ ಮುಂದೆ ನನ್ನವನಲ್ಲವೆಂದು ನಿರಾಕರಿಸುತ್ತೇನೆ. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಶುಭ ಸಂದೇಶವನ್ನು ಓದುವಾಗ ದೇಹವನ್ನು ಕೊಂದು ಹಾಕುವವರಿಗೆ ಭಯಪಡಬೇಡಿ, ಹಾಗೂ ನನಗೆ ಸಾಕ್ಷಿ ಕೊಡಲು ಭಯಪಡಬೇಡಿ. ಆತ್ಮೀಯರೇ, ಕ್ರೈಸ್ತರು ಇವತ್ತು ಅನೇಕ ರೀತಿಯ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ. ಆದಿಕಾಲದಿಂದಲೂ ಅವರು ಹಿಂಸೆಯನ್ನು ಅನುಭವಿಸಿ ರಕ್ತ ಸಾಕ್ಷಿಯಾಗಿ ಅವರು ದೇಹವನ್ನು ಕೊಂದು ಹಾಕುವವರಿಗೆ ಹೆದರದೆ ದೇಹ ಮತ್ತು ಆತ್ಮವನ್ನು ಎರಡರ ಮೇಲೂ ಅಧಿಕಾರವುಳ್ಳ ದೇವರಿಗೆ, ಸರ್ವೇಶ್ವರನಿಗೆ ಅವರು ವಿಧೇಯರಾದರು. ನನಗೆ ಒಂದು ಘಟನೆ ನೆನಪಿಗೆ ಬರುತ್ತೆ. ಕೆಲವು ವರ್ಷಗಳ ಹಿಂದೆ ನಾನು ಒಂದು ಮ್ಯಾಗಝಿನ್ ಅಲ್ಲಿ ಓದಿದ ಘಟನೆ. ಉತ್ತರ ಕೊರಿಯಾದಲ್ಲಿ ಅಲ್ಲಿ ವಿಶ್ವಾಸವನ್ನು ಜೀವಿಸಲು ಅವಕಾಶವಿಲ್ಲ. ಬೈಬಲ್ ಓದಿದರೆ ಅವರಿಗೆ ಜೈಲು ಶಿಕ್ಷೆ ಅಥವಾ ಗಲ್ಲು ಶಿಕ್ಷೆ. ಹೀಗೆ ಉತ್ತರ ಕೊರಿಯಾದಲ್ಲಿ ಕಮ್ಯುನಿಸ್ಟರ ಆಡಳಿತ. ಅಲ್ಲಿಂದ ಎಲ್ಲ ಜನರು ಅಂಡರ್ ಗ್ರೌಂಡ್ ಹೋಗ್ಬಿಟ್ರು, ಕೆಲವರು ಸೌತ್ ಕೊರಿಯಾಕ್ಕೆ ಓಡಿ ಬಂದ್ರು. ಇವತ್ತು ಕೂಡ ಹಿಂಸೆ ನಡೀತಾ ಇದೆ. ಕೆಲವು ದಿನಗಳ ಹಿಂದೆ 2 ವರ್ಷದ ಒಂದು ಬಾಲಕಿಗೆ ಅವರು ಶಿಕ್ಷೆ ಕೊಟ್ಟಿದ್ದನ್ನು ಕೂಡ ಈ ಪೇಪರ್ಗಳಲ್ಲಿ ನಾನು ಓದಿದೆ. ಒಂದು ಅಲ್ಲಿ ದೇವಾಲಯದಲ್ಲಿ ಪ್ರಾರ್ಥನೆ ನಡೀತಾ ಇತ್ತು. ಪ್ರಾರ್ಥನೆ ನಡೆಯುವಾಗ ಈ ಸೈನಿಕರೆಲ್ಲರೂ ಅಲ್ಲಿರುವ ದೇವಾಲಯಗಳನ್ನು ಧ್ವಂಸ ಮಾಡಿದ್ದರು. ಈ ದೇವಾಲಯಕ್ಕೆ ಬಂದಾಗ ಜನರೆಲ್ಲರನ್ನು ಕೋವಿ ತೋರಿಸಿ ಅವರು ಹೇಳಿದ್ರು, ಎಲ್ಲ ನೀವು ಈ ದೇವಾಲಯವನ್ನು ಬಿಟ್ಟು ಹೋಗ್ಬೇಕು. ಹೋಗುವ ಮುನ್ನ ಅಲ್ಲಿರುವ ಯೇಸುವಿನ ಒಂದು ಛಾಯಾಚಿತ್ರ, ಫೋಟೋ ಅದನ್ನು ತೆಗೆದು ನೆಲದ ಮೇಲೆ ಹಾಕಿದ್ರು. ನೀವು ಅದರ ಮೇಲೆ ಉಗುಳಿ ಅದನ್ನು ನೀವು ಮೆಟ್ಟಿ ಹೋಗ್ಬೇಕು. ಅದಕ್ಕಾಗಿ ಅಲ್ಲಿದ್ದವರೆಲ್ಲರೂ ಕೋವಿಯನ್ನು ನೋಡಿ ಹೆದರಿದ್ರು. ಇಲ್ಲಿ ಗುಂಡುಗಳು ತಮ್ಮ ದೇಹದೊಳಗಡೆ ಹೊಕ್ಕಿ ಪ್ರಾಣವನ್ನೇ ಕಳ್ಕೊಳ್ತೀವಿ ಅಂತೇಳಿ ಹೆದರಿ ಏನು ಆ ಸೈನಿಕರು ಹೇಳಿದ್ರು ಮಾಡಿ ಓಡೋದು. ಕೊನೆಗೆ ಒಬ್ಳು ಯುವತಿ, ಸುಮಾರು 15-16 ವರ್ಷ ಆಗಿರ್ಬೇಕು, ಅವಳಲ್ಲೇ ನಿಂತಿದ್ಲು. ಸೈನಿಕರು ಹೇಳಿದ್ರು, ಎಲ್ಲರೂ ಹೋದ್ರು, ನೀನು ಕೂಡ ಹೋಗು. ಆಕೆ ಯೇಸುವಿನ ಹತ್ತಿರ ಬಂದು ಆ ಛಾಯಾಚಿತ್ರದ ಮುಂದೆ ಮಂಡಿಯೂರಿ ತನ್ನ ಬಟ್ಟೆಯಿಂದ ಅದರ ಮೇಲಿರುವ ಉಗುಳನ್ನು ಮತ್ತು ಜನರು ಮೆಟ್ಟಿ ಹೋದ ಧೂಳನ್ನು ತೆಗೆದು ಆಕೆ ಆ ಛಾಯಾಚಿತ್ರದಲ್ಲಿರುವ ಪ್ರಭು ಯೇಸುವಿಗೆ ಮುತ್ತಿಟ್ಟು ಆಕೆ ಹೇಳಿದ್ಲು, ಪ್ರಭು ಯೇಸುವೆ, ನೀವು ಪುನರುತ್ಥಾನವಾಗಿದ್ದೀರಿ, ಜೀವವಾಗಿದ್ದೀರಿ.
ಇಷ್ಟು ವರುಷಗಳ ಕಾಲ ಈ ದೇವಾಲಯದಲ್ಲಿ ನಾನು ನಿಮ್ಮನ್ನು ಆರಾಧಿಸಿದೆ. ನಿಮಗೆ ಸ್ಥಳವಿಲ್ಲದ ಈ ದೇವಾಲಯದಲ್ಲಿ, ಈ ರಾಷ್ಟ್ರದಲ್ಲಿ ನನಗೂ ಸ್ಥಳವಿಲ್ಲ. ನಾನು ನಿಮ್ಮ ರಾಜ್ಯದಲ್ಲಿ ಬರುತ್ತೇನೆ, ನನ್ನ ಆತ್ಮವನ್ನು ಸ್ವೀಕರಿಸಿರಿ ಎಂದು ಗಟ್ಟಿಯಾಗಿ ಹೇಳಿದಾಗ ಅಲ್ಲಿರುವ ಸೈನಿಕರ ಕೋವಿಯ ಶಬ್ದಗಳು ಮೊಳಗಿ ಆ ಬಾಲಕಿ ಅಸುನೀಗಿದಳು. ಬಾಲಕಿಯ ರಕ್ತ ಆ ಯೇಸುವಿನ ಛಾಯಾಚಿತ್ರದ ಮೇಲೆ ಹರಿಯಿತು. ಮುರಿಯಲ್ಪಟ್ಟ ದೇಹ, ಚೆಲ್ಲಲ್ಪಟ್ಟ ರಕ್ತ ಶಿಲುಬೆಯ ಮೇಲೆ ನಮಗಾಗಿ. ಇವತ್ತು ಯೇಸುವಿಗಾಗಿ ಸಾಕ್ಷಿಯಾಗುವವರು ಬೇಕಾಗಿದ್ದಾರೆ. ಸುಮ್ಮನೆ ಮನೋರಂಜನೆ ಕೊಡುವವರು ಅಲ್ಲ. ಸುಮ್ಮನೆ ಏನೋ ಒಂದು ಪ್ರವಚನ ಮಾಡ್ತಾರೆ, ಬಹಳ ಕೇಳಲು ಹಿತವಾಗಿದೆ, ಆಹ್ಲಾದಕರವಾಗಿದೆ, ಅದಲ್ಲ. ಯಾರು ನನಗೆ ಸೌಖ್ಯ ಕೊಡ್ತಾರೆ, ಯಾರು ಬೀಳ್ತಾರೆ ಹೇಳ್ತಾರೆ ನೋಡುವ ಬೋಧಕರು ಅಲ್ಲ. ನಾವು ಪ್ರತಿಯೊಬ್ಬರು ವಿಶ್ವಾಸದಲ್ಲಿ ಯೇಸುವಿಗೆ ಈ ಬಾಲಕಿಯಂತೆ ಸಾಕ್ಷಿಯಾಗಬೇಕಾಗಿದೆ. ನಾವು ಮೂರ್ಖರಾಗದೆ, ನಾವು ಧೈರ್ಯದಲ್ಲಿ ಪಂಚಶತಾಮ ಹಬ್ಬದ ದಿನದಂದು ಶಿಷ್ಯರ ಮೇಲೆ ಇಳಿದು ಬಂದ ಅದೇ ಆತ್ಮರನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ನೀವು ನೋಡಿ, ಅವಮಾನಗಳು ಸಹಜ. ಮೊದಲನೇ ವಾಚನದಲ್ಲಿ ದಿಗಿಲೆಂದರೆ ದಿಗಿಲು, ಇವನ ಮೇಲೆ ಚಾಡಿ ಹೇಳೋಣ. ಯೆರೆಮೀಯನು ತಾನು ಅನುಭವಿಸಿದ ಅವಮಾನದ ಕುರಿತು ನಮಗೆ ಹೇಳ್ತಾ ಇದ್ದಾನೆ. ಇವತ್ತು ಕೂಡ ಅಂತ ಅವಮಾನಗಳು ಇವೆ. ಆದರೆ ಸರ್ವೇಶ್ವರನಾದ ದೇವರು ಅವನ ಜೊತೆಗೆ ಇದ್ದರು. ಬಡವರ ಪ್ರಾಣವನ್ನು ಕೆಡುಕರ ಕೈಯಿಂದ ದೇವರು ರಕ್ಷಿಸುತ್ತಾರೆ. ಮತ್ತು ಪ್ರೀತಿಮಯ ದೇವರು ಕೀರ್ತನೆ ಹೇಳುತ್ತೆ ನಮಗೆ ಸದುತ್ತರವನ್ನು ದಯಪಾಲಿಸುತ್ತಾರೆ. ಹಾಗೆಯೇ ಒಬ್ಬ ಮನುಷ್ಯನಿಂದಲೇ ಪಾಪ ಬಂತು, ಒಬ್ಬ ಮನುಷ್ಯನಿಂದಲೇ ನಮಗೆ ಬಿಡುಗಡೆಯು ದೊರಕಿತು ಅಂತೇಳಿ ನಮ್ಮೆಲ್ಲರ ಅಪರಾಧಗಳನ್ನು ಯೇಸು ಕ್ಷಮಿಸಿದ್ದಾರೆ. ಆದ್ದರಿಂದ ನಾವು ಯೇಸುವಿಗೆ ಸೇರಿದವರು ಎಂಬ ಸಂದೇಶವನ್ನು ಇಂದಿನ ವಾಚನಗಳು ಶುಭ ಸಂದೇಶ ನಮಗೆ ಕೊಡುತ್ತವೆ. ಆದ್ದರಿಂದ ಆತ್ಮೀಯರೇ, ನಾವು ಮನೆಯಲ್ಲಿ ಪ್ರತಿಯೊಬ್ಬರು ಕುಟುಂಬ ಪ್ರಾರ್ಥನೆಯನ್ನು ಮಾಡಿ ನಮ್ಮ ವಿಶ್ವಾಸಕ್ಕೆ ಸಾಕ್ಷಿಯಾಗೋಣ. ನಮ್ಮ ಮಕ್ಕಳಿಗೆ, ಯುವಕ ಯುವತಿಯರಿಗೆ ನಾವು ತಂದೆ ತಾಯಂದಿರು ಮನೆಯಲ್ಲಿ ಸಾಕ್ಷಿಯಾಗೋಣ. ಏನೇ ಕಾರಣವಿದ್ದರೂ ಪ್ರಾರ್ಥನೆಯನ್ನು ನಾವು ನಿಲ್ಲಿಸಬಾರದು, ದೇವರ ವಾಕ್ಯ ಓದುವುದನ್ನು ನಿಲ್ಲಿಸಬಾರದು. ಮತ್ತು ನಮ್ಮ ಸಮುದಾಯಗಳಲ್ಲಿ ನಾವು ಒಂದಾಗಿ ಸಮುದಾಯ ಕೂಟಗಳನ್ನು ಮಾಡುವಾಗ ಪ್ರಭು ಯೇಸುವಿಗೆ ನಾವು ಸಾಕ್ಷಿಗಳಾಗುತ್ತೇವೆ. ಅದರಲ್ಲೂ ವಿಶೇಷವಾಗಿ ಭಾನುವಾರದ ದಿನದಂದು ನಾವೆಲ್ಲರೂ ಕೆಲಸ ಕಾರ್ಯಗಳನ್ನು ಬಿಟ್ಟು ಜೊತೆಯಾಗಿ ಆರಾಧನೆ ಮಾಡುವಾಗ ಪ್ರಭುವಿಗೆ ಸಾಕ್ಷಿಯಾಗುತ್ತೇವೆ ಮತ್ತು ಪರಮ ಪ್ರಸಾದದಿಂದ ದಿವ್ಯ ಶಕ್ತಿಯನ್ನು ಪಡೆಯುತ್ತೇವೆ. ರೊಟ್ಟಿ ಮತ್ತು ರಸ, ಯೇಸುವಿನ ಶರೀರ ಮತ್ತು ರಕ್ತವನ್ನು ನಾವು ಭುಜಿಸುತ್ತೇವೆ. ಆತ್ಮದ ಭೋಜನ ನಮಗೆ ನಮ್ಮನ್ನು ನಿತ್ಯ ಜೀವನದೆಡೆಗೆ ಕೊಂಡೊಯ್ಯುತ್ತದೆ. ಮಾತ್ರವಲ್ಲ, ಯೇಸುವಿನ ವಾಕ್ಯದಲ್ಲಿ ಆಳವಾಗಿ ಇರುವಂತೆ ಮತ್ತು ಯೇಸುವಿಗೆ ಸಾಕ್ಷಿಯಾಗುವಂತೆ ನಮ್ಮನ್ನು ಪರಿವರ್ತಿಸುತ್ತದೆ. ಈ ನಿಟ್ಟಿನಲ್ಲಿ ಇಂದಿನ ಈ ವಾಚನಗಳು ನಮಗೆ ಸಹಾಯ ಮಾಡಲಿ ಮತ್ತು ನಮ್ಮನ್ನು ಬಲಪಡಿಸಲೆಂದು ಪ್ರಾರ್ಥಿಸೋಣ. ಯೇಸುವೇ, ನಿಮ್ಮ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಈ ಸ್ವಾರ್ಥೆಯನ್ನು ನಾನು ಸಾರಿದ್ದೇನೆ. ನನ್ನ ಜನರ ಮೇಲೆ ನಿಮ್ಮ ಕರುಣೆ, ಕೃಪೆ, ದಯೆ ಇಳಿದು ಬರಲಿ. ಇದೋ ಈ ನಿಮಿಷದಲ್ಲಿ ಯಾರಿಗೆಲ್ಲ ನಿನ್ನ ಆಶೀರ್ವಾದ ಬೇಕಾಗಿದೆ ಪ್ರಭುವೇ, ಅದನ್ನು ಕರುಣಿಸು. ಯೇಸುವೇ, ಅನೇಕ ಕಡೆ ಹಿಂಸೆ, ಮಣಿಪುರದಲ್ಲಿ, ನೈಜೀರಿಯಾದಲ್ಲಿ ಕ್ರೈಸ್ತರೆನ್ನುವ ಕಾರಣಕ್ಕೆ ಯುಕ್ರೇನ್ ರಷ್ಯಾದ ಮಧ್ಯೆ ನಡೆಯುವ ಯುದ್ಧಗಳಲ್ಲಿ ಅದೆಷ್ಟೋ ಕ್ರೈಸ್ತರು ಜನರು ದೇವಾಲಯಗಳು ಧ್ವಂಸವಾಗಿವೆ. ದೇವಾಲಯವನ್ನು ಧ್ವಂಸ ಮಾಡಬಹುದು, ಆದರೆ ಆತ್ಮ ಮತ್ತು ದೇಹವನ್ನು ಧ್ವಂಸ ಮಾಡಲು ಶಕ್ತಿ ಇರುವ ಸರ್ವೇಶ್ವರನಿಗೆ ನಾವು ವಿಧೇಯರಾಗಬೇಕು. ಸರ್ವೇಶ್ವರನೇ, ಈ ವಿಶ್ವದ ಒಡೆಯನೇ, ನಿಮಗೆ ಸ್ತೋತ್ರ. ನಿಮ್ಮ ಸಕಲ ಜನರ ಮೇಲೆ ಕರುಣೆ ಇಳಿದು ಬರಲಿ. ಅದರಲ್ಲೂ ಬಡಬಗ್ಗರ ಮೇಲೆ, ವಿಶೇಷವಾಗಿ ಬಡತನ ರೇಖೆಗಿಂತ ಕೆಳಗಿರುವವರ ಮೇಲೆ, ಅನ್ಯಾಯಕ್ಕೆ ಒಳಗಾದವರ ಮೇಲೆ, ಅನೀತಿ ಹಿಂಸೆಗೆ ಒಳಗಾದವರ ಮೇಲೆ ಕರುಣೆಯಾಗಿರಿ ಸ್ವಾಮಿ. ಕಾರ್ಮಿಕರ ಮೇಲೆ, ಕೂಲಿ ಕೆಲಸ ಮಾಡುತ್ತಿರುವವರ ಮೇಲೆ, ವಿಶೇಷವಾಗಿ ರೈತಾಪಿ ವರ್ಗದವರ ಮೇಲೆ, ವಿಶ್ವದಲ್ಲಿ ಹೊಟ್ಟೆಪಾಡಿಗಾಗಿ ಕೆಲಸಕ್ಕಾಗಿ ಶ್ರಮಿಸುತ್ತಿರುವವರ ಮೇಲೆ ನಿಮ್ಮ ಆಶೀರ್ವಾದ ಇಳಿದು ಬರಲಿ. ಶ್ರೀಮಂತ ರಾಷ್ಟ್ರಗಳು ಬಡ ರಾಷ್ಟ್ರಗಳಿಗೆ ಸಹಾಯ ಮಾಡುವಂತ ಸುಮನಸ್ಸನ್ನು ಕರುಣಿಸಿರಿ. ಎಲ್ಲೆಲ್ಲೂ ನಿಮ್ಮ ಸ್ವಾರ್ಥಕ್ಕೆ ಅಡ್ಡಿದೆಯೋ ಅಲ್ಲಿ ಹೊಸ ಆಶೀರ್ವಾದಗಳನ್ನು ಕಳುಹಿಸಿ, ಅನುಗ್ರಹವನ್ನು ಕಳುಹಿಸಿ, ಹೊಸ ಬಾಗಿಲನ್ನು ನೀವು ತೆರೆಯುವವರಾಗಿದ್ದೀರಿ. ಇದೋ ಪವಿತ್ರ ಆತ್ಮರೇ, ಇಳಿದು ಬಂದಿರಿ ರಾಷ್ಟ್ರ ನಾಯಕರುಗಳ ಮೇಲೆ, ರಾಷ್ಟ್ರವನ್ನು ಆಳುತ್ತಿರುವವರ ಮೇಲೆ. ಪ್ರತಿಯೊಬ್ಬರು ಶಾಂತಿ, ಸಮಾಧಾನ, ಪ್ರೀತಿ, ಐಕ್ಯತೆಯಿಂದ ಜೀವಿಸುವಂತಾಗಲಿ. ಯೇಸು ನಾಮದಲ್ಲಿ ನಿಮಗೆ ಜಯ, ಬಿಡುಗಡೆ, ಸೌಖ್ಯ, ಸ್ವಸ್ಥತೆ ಘೋಷಿಸಿ ಪ್ರಾರ್ಥಿಸ್ತೇನೆ. ಟಚ್, ಅನಾಯಿಂಟ್, ಬ್ಲೆಸ್
ಹೀಲ್ ಫಾರ್ ಯುವರ್ ಗ್ಲೋರಿ. ಯೇಸು ನಾಮದಲ್ಲಿ ನಿಮಗೆ ಜಯ, ಯೇಸು ವಾಕ್ಯದಲ್ಲಿ ನಿಮಗೆ ಸಂರಕ್ಷಣೆ, ಯೇಸು ರಕ್ತದಲ್ಲಿ ನಿಮಗೆ ಬಿಡುಗಡೆ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ. ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ. ಸಾಧ್ಯವಾದಷ್ಟು ಜನರಿಗೆ ಈ ಸಂದೇಶವನ್ನು ನೀವು ಹಂಚಿರಿ.